ಬಗ್ಗೆ ಭ್ರಷ್ಟಾಚಾರವನ್ನ ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ಹೋಗುವುದಿಲ್ಲ. ಇವತ್ತು ರಾಜ್ಯ ಸರ್ಕಾರದಲ್ಲಿ ನಡೆದಂತಹ ಭ್ರಷ್ಟಾಚಾರದ ಬಗ್ಗೆ ಮತ್ತು ಭ್ರಷ್ಟಾಚಾರ ಮಾಡಿದಂತಹ ಸರ್ಕಾರ ಯಾವ ರೀತಿ ಪ್ರಜಾಪ್ರಭುತ್ವದ ಮೇಲೆ ಹಲ್ಲೆ ನಡೆಸಿದರೆ, ಯಾವ ರೀತಿ ಪತ್ರಿಕಾ ಮಾಧ್ಯಮದ ಮೂಲಕ ಟಿವಿ ಮಾಧ್ಯಮಕ್ಕೆ ಹಲ್ಲೆ ನಡೆಸಿದರೆ, ಈ ವಿಚಾರವನ್ನು ನಾನು ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಪ್ರಸ್ತಾಪಿಸಲು ಬಯಸ್ತೇನೆ. ನನಗೆ 4ನೇ ಬಾರಿ 4 ಜನ ಕೆಪಿಸಿಸಿ ಅಧ್ಯಕ್ಷರುಗಳು ಕೂಡ ಈ ರಾಜ್ಯದ ಕೆಪಿಸಿಸಿ ಸ್ಪೋಕ್ಸ್ ಪರ್ಸನ್ ಆಗಿ ಆಯ್ಕೆ ಮಾಡಿದ್ದಕ್ಕೆ ನಾನು ಕೆಪಿಸಿಸಿ ಅಧ್ಯಕ್ಷರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ರೋಗದಲ್ಲಿ ಜನರು ತತ್ತರಿಸಿದ್ದಾರೆ. ನಾವು ಮೊದಲಿಂದಲೇ ಹೇಳ್ತಾ ಇತ್ತು, ಈ ರೋಗ ಮತ್ತೆ ಉಲ್ಬಣಗೊಳ್ಳುತ್ತದೆ. ಮಾರ್ಚ್ ಅಲ್ಲಿ 8 ಕೇಸ್ ಇದ್ರೆ ಇವತ್ತು 400, 500, 600 ಕೇಸುಗಳು ಬಂದಿದ್ದಾವೆ. ದಿನಕ್ಕೆ 10-20 ಜನ ಕೋವಿಡ್ ರೋಗದಿಂದಲೇ ಬಲಿಯಾಗ್ತಾ ಇದ್ದಾರೆ, ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಿ ಅಂತ ನಾವು ರಾಜ್ಯ ಸರ್ಕಾರಕ್ಕೆ, ವಿಧಾನಮಂಡಲಗಳಲ್ಲಿ, ಹೊರಗಡೆ ಆಡಳಿತಕ್ಕೆ ಎಚ್ಚರಿಕೆ ನೀಡುವಂತ ಕೆಲಸ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ಮಾಡ್ತಾ ಬಂದಿದೆ. ಕೋವಿಡ್-19 ಬಗ್ಗೆ ಮೊನ್ನೆ ನಡೆದಂತಹ ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ನಿಲುವಳಿ ಸೂಚನೆಯನ್ನ ಮಂಡನೆ ಮಾಡಿ, ವಿರೋಧ ಪಕ್ಷಕ್ಕೆ ಇರುವಂತಹ ಹಕ್ಕನ್ನ ಉಪಯೋಗ ಮಾಡಿ, ನಾವು ಕೋವಿಡ್-19ಗೆ ಮಾಡಿದಂತಹ ವ್ಯವಸ್ಥೆ ಮತ್ತು ಅದರಲ್ಲಿ ನಡೆದಂತಹ ಭ್ರಷ್ಟಾಚಾರದ ಬಗ್ಗೆ ಎಳೆ ಎಳೆಯಾಗಿ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸದನದ ಗಮನಕ್ಕೆ ತಂದಿದ್ದಾರೆ. ಮೊದಲು ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥ ಬಿಜೆಪಿಯ ಉಸ್ತುವಾರಿ ಇರ್ತಕ್ಕಂಥ ಮಂತ್ರಿಗಳು, ಮುಖ್ಯಮಂತ್ರಿಗಳನ್ನ ಸೇರಿ ನಾವು ಅದರಲ್ಲಿ ಭ್ರಷ್ಟಾಚಾರ ನಡೆಯಲೇ ಇಲ್ಲ ಅಂತ ಮಾತನ್ನ ಹೇಳಿದ್ರು. ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ನಾವು ಯಾವುದೇ ಪಿಪಿ ಕಿಟ್ ಇರ್ಬೋದು, ವೆಂಟಿಲೇಟರ್ ಇರ್ಬೋದು, ಅಥವಾ ಸ್ಯಾನಿಟೈಸರ್ ಇರ್ಬೋದು, ಇದನ್ನು ಪರ್ಚೇಸ್ ಮಾಡಲಿಕ್ಕೆ ನಾವು ಬಹಳ ಕಡಿಮೆ ದುಡ್ಡು ಖರ್ಚು ಮಾಡಿದ್ದು ಅಂತ ಹೇಳಿದ್ರು. 2,000 ಕೋಟಿಯಷ್ಟು ಮಾತ್ರ ನಾವು ಖರ್ಚು ಮಾಡಿದ್ದೇವೆ ಅಂತ ಹೇಳಿದ್ರು. ನಾವು ಅಂಕಿಅಂಶಗಳನ್ನ ಸದನದ ಮುಂದೆ ಇಟ್ಟಾಗ ಸರ್ಕಾರ ಹೇಳಿದ್ದು ನಾವು 4,000 ಕೋಟಿಯನ್ನ ಖರ್ಚು ಮಾಡಿದ್ದೇವೆ ಅಂತ ಲೆಕ್ಕವನ್ನ ಕೊಟ್ಟರು. ಅದರ ಅರ್ಥ ಕೋವಿಡ್-19 ಬಡವರಿಗೆ ಕೊಡಬೇಕಾಗಿದ್ದು ರೋಗದಲ್ಲಿ ಬಳಲಿರುವಂತಹ ರೋಗಿಗಳಲ್ಲಿಯೂ 2,000 ಕೋಟಿ ರೂಪಾಯಿನ ಹೊಡೆದರು ಅವರ ಲೆಕ್ಕ ಪ್ರಕಾರ. ಮತ್ತು ಪ್ರತಿಯೊಂದು ರೀತಿಯಲ್ಲಿ ಕೂಡ ಕೋವಿಡ್ಗೆ ಸಂಬಂಧಪಟ್ಟಂತಹ ಒಂದೇ ಒಂದು ಲೆಕ್ಕಾಚಾರವನ್ನು ಕೂಡ ಸರಿಯಾದ ಲೆಕ್ಕವನ್ನ ಸದನ ಮುಂದೆ ಇಡ್ಲಿಕ್ಕೆ ಅಥವಾ ಸಮಾಜದ ಮುಂದೆ ಇಡ್ಲಿಕ್ಕೆ ವಿಫಲರಾಗ. ಲಂಚ ಹೊಡೆಯುವುದು ಒಂದೇ ದಾರಿ ಅಂತ ಹೇಳುವ ರೀತಿಯಲ್ಲಿ ಕೋವಿಡ್-19ನಲ್ಲಿ ಎಷ್ಟು ಸಾಧ್ಯನೋ ಅದೆಲ್ಲವನ್ನ ಲಂಚ ಹೊಡೆಯುವಂತ ಕೆಲಸವನ್ನ ಮಾಡಿದೆ ಸರ್ಕಾರ. ಕೋವಿಡ್ನ ರೋಗದಲ್ಲಿ, ಕೋವಿಡ್ನ ಸಾವಿನಲ್ಲಿ ಕೂಡ ದುಡ್ಡು ಮಾಡೋದಕ್ಕೆ ದೊಡ್ಡ ರೀತಿಯ ಕೆಲಸವನ್ನ ಮಾಡಿದೆ. ಮತ್ತು ಇವತ್ತಿನ ದಿನಕ್ಕೂ ರೋಗಿಗಳಿಗೆ ಏನು ವ್ಯವಸ್ಥೆ ಅಂತ ಕೇಳಿದ್ರೆ ಬಿಜೆಪಿಯಲ್ಲಿ ಉತ್ತರ ಇಲ್ಲ. ಸರ್ಕಾರ ಇಡೀ ಇವತ್ತು ಕೈ ಎತ್ತಿಬಿಟ್ಟಿದೆ. ನಾವು ಖರ್ಚು ಮಾಡೋದನ್ನು ಮಾಡಿದ್ದೇವೆ, ಇನ್ನು ಬೇಕಾದ್ರೆ ಬದುಕ್ತಾರೆ, ಇಲ್ಲಿದ್ರೆ ಸಾಯ್ತಾರೆ. ಇವತ್ತಿನ ದಿನಕ್ಕೆ ವೆಂಟಿಲೇಟರ್ ಇಲ್ಲ, ಆಕ್ಸಿಜನ್ ಬೆಡ್ಗಳಿಲ್ಲ, ಪಿಪಿ ಕಿಟ್ಗಳಿಲ್ಲ, ಸ್ಯಾನಿಟೈಸರ್ ಇಲ್ಲ, ರೋಗಿಗಳಿಗೆ ಪರೀಕ್ಷೆ ಮಾಡುವುದಿಲ್ಲ. ಯಾವುದೇ ಸರ್ಕಾರ ನೇಮಿಸಿದಂತಹ ಆಸ್ಪತ್ರೆಗಳಲ್ಲಿ 5ರಲ್ಲಿ ಬೆಡ್ ಇಲ್ಲ, ಅಲ್ಲಿ ವ್ಯವಸ್ಥೆ ಇಲ್ಲ, ಆಕ್ಸಿಜನ್ ಇಲ್ಲ, ವೆಂಟಿಲೇಟರ್ ಇಲ್ಲ. ಇವತ್ತು 80% ಯಾರು ಸಾಯ್ತಾರೆ ಅವರು ವೆಂಟಿಲೇಟರ್ನ ಕೊರತೆಯಲ್ಲಿಯೇ ಸಾಯ್ತಾ ಇದ್ದಾರೆ. ಇವತ್ತು ಸರ್ಕಾರ ಮುಂದಕ್ಕೆ ಏನ್ ಮಾಡ್ತೇವೆ ಅಂತ ಬಗ್ಗೆ ಸರ್ಕಾರ ಹತ್ರ ರೋಡ್ ಮ್ಯಾಪ್ ಇಲ್ಲ. ಮುಂದೆ ಏನ್ ಮಾಡ್ತೇವೆ ಅಂತ ಹೇಳುದು ಸರ್ಕಾರದ ಮುಂದೆ ಯೋಜನೆಗಳಿಲ್ಲ. ಯೋಚನೆ ಎರಡೂ ಇಲ್ಲದೆ ಇವತ್ತು ಸರ್ಕಾರ ಕೋವಿಡ್ ಪೇಷಂಟ್ಗಳಿಗೆ ನೀವು ಸಾಯೋದಾದ್ರೆ ಸಾಯಿರಿ ಅಂತೇಳಿ ಬಿಟ್ಟಿರ್ತಕ್ಕಂಥದ್ದು ಅತ್ಯಂತ ದೊಡ್ಡ ಖೇದಕರವಾಗಿರ್ತಕ್ಕಂಥ ವಿಚಾರ.
ಹಾಗಾಗಿ ಸರ್ಕಾರದ ನೀತಿಯನ್ನು ಖಂಡನೆ ಮಾಡ್ತೇವೆ ಮತ್ತು ಇಮಿಡಿಯೇಟ್ ಆಗಿ ನಾನು ಉಸ್ತುವಾರಿ ಸಚಿವರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳ ಬಯಸ್ತಾ ಇದ್ದೇನೆ, ವೆಂಟಿಲೇಟರ್ಗಳ ವ್ಯವಸ್ಥೆಯನ್ನ ಮಾಡಿ, ಆಕ್ಸಿಜನ್ ಬೆಡ್ಗಳ ವ್ಯವಸ್ಥೆಯನ್ನ ಮಾಡಿ. ಇಲ್ಲದಿದ್ದರೆ ರೋಗಿಗಳು ಸಾಯ್ತಾ ಇದ್ದಾರೆ. ಸಾಯಲಿಕ್ಕೆ ಅದೇ ಕಾರಣ ಆಗಿದೆ. ಸರ್ಕಾರ ಪ್ರಾಯೋಜಿತ ಮರಣ ಹೊಂದುತ್ತಾ ಇದ್ದಾರೆ. ಸರ್ಕಾರದ ಪ್ರಾಯೋಜಿತ ಮರಣ ಹೊಂದುತ್ತಿದ್ದಾರೆ. ಆದರೂ ಸರ್ಕಾರಕ್ಕೆ ಭ್ರಷ್ಟಾಚಾರ ಒಂದೇ ನಮಗೆ ಇರುವಂತಹದ್ದು. ದುಡ್ಡು ಮಾಡೋದು ಹೇಗೆ, ಲಂಚ ಹೊಡೆಯುವುದು ಹೇಗೆ, ಇದೇ ತನ್ನ ಕಾಯಕ ಅಂತ ರೀತಿಯಲ್ಲಿ ಇವತ್ತು ತೋರಿಸಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಖೇದಕರ ವಿಚಾರ. ಮುಂದಕ್ಕೆ ನಾನು ಇನ್ನೊಂದು ಸರ್ಕಾರದ ಭ್ರಷ್ಟಾಚಾರ ವ್ಯವಸ್ಥೆಯನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸುಮಾರು 24 ಕೋಟಿ ಭ್ರಷ್ಟಾಚಾರ BDA, ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿಯ ಮೂಲಕ ಮಾಡಿದ್ದಾರೆ. 666 ಕೋಟಿ ರೂಪಾಯಿಯ ಒಂದು ಕಾಮಗಾರಿಯನ್ನು ರಾಮಲಿಂಗಂ ಅಂತ ಹೇಳುವ ಓರ್ವ ಕಾಂಟ್ರಾಕ್ಟರ್ಗೆ ವಹಿಸಿಕೊಟ್ಟು ಆ ಕೆಲಸ ಕೊಡ್ಲಿಕ್ಕೆ ಬರುವುದಿಲ್ಲ, BDAದಲ್ಲಿ ದುಡ್ಡಿಲ್ಲ, ಹಾಗಾಗಿ 666 ಕೋಟಿ ರೂಪಾಯಿಯ ಫ್ಲಾಟ್ ಕಟ್ಟತಕ್ಕಂಥದ್ದು ಕೆಲಸ ಏನಿದೆ ಅದು ಮಾಡಲಿಕ್ಕೆ ಕೂಡುದು ಅಂತೇಳಿ BDA ಕಮಿಷನರ್ ಬರೆದರೂ ಅದಕ್ಕೆ ವಿರುದ್ಧವಾಗಿ ಪ್ರಕಾಶ್ ಅಂತ ಹೇಳುವ ಇನ್ನೊಬ್ಬ ಅವರನ್ನ ರಾಕೇಶ್ ಸಿಂಗ್ ಅಂತ ಹೇಳುವಂತ IAS ಆಫೀಸರ್ ಕಮಿಷನರ್ ವರ್ಗಾವಣೆ ಮಾಡಿ, ಯಾರು ವಿರೋಧ ವ್ಯಕ್ತಪಡಿಸಿದ್ರು ಅವರನ್ನ ವರ್ಗಾವಣೆ ಮಾಡಿ, ಪ್ರಕಾಶ್ ಅಂತ ಹೇಳುವ ಒಬ್ಬ ಕಮಿಷನರ್ ನೇಮಕ ಮಾಡಿ, ಅವರ ಮೂಲಕ ಈ ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟು ಇದರಲ್ಲಿ ಸುಮಾರು 24 ಕೋಟಿಯ ಕಿಕ್ ಬ್ಯಾಕ್ ಅನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅವರ ಸಂಬಂಧಿಕರು ಪಡೆದಿದ್ದಾರೆ ಅಂತೇಳುದು ಸದನದ ಒಳಗಡೆ ಬಿಜೆಪಿ ಸರ್ಕಾರದ ಮೇಲೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿ ಈ ವಿಚಾರವನ್ನ ಗಮನಕ್ಕೆ ತಂದಾಗ ತಪ್ಪಿಪಾದ ರಾಜ್ಯ ಸರ್ಕಾರ ಒಬ್ಬೊಬ್ಬರು ಇನ್ನೊಬ್ಬರು ಮುಖ ನೋಡುವಂತ ಪರಿಸ್ಥಿತಿ ವಿಧಾನಸಭೆಯಲ್ಲಿ ನಡೆದಿದೆ. ಕೊನೆಗೆ ಯಾರು ಈ ಕಳ್ಳತನವನ್ನು ಪತ್ತೆ ಹಚ್ಚಿದ್ದಾರೆ ಅವರ ಮೇಲೆ ಇವತ್ತು ದಬ್ಬಾಳಿಕೆ ನಡೆದಿದೆ. ಅವರ ಮೇಲೆ ಇವತ್ತು ದಬ್ಬಾಳಿಕೆ ನಡೆದು ಆ ಮಾಧ್ಯಮವನ್ನೇ ಮುಚ್ಚಿಸತಕ್ಕಂಥ ಕೆಲಸ ಮಾಡಿದ್ದಾರೆ. ಒಂದು ಲಂಚ ತಿನ್ನೋದು ಗೊತ್ತಾದ್ರೆ ಯಾರು ಹೇಳಿದ್ರು ಅವರ ಮೇಲೆ ದ್ವೇಷದ ರಾಜಕಾರಣವನ್ನು ಮಾಡಿ ಒಂದು ಟಿವಿ ಚಾನಲ್, ಪವರ್ ಟಿವಿ ಚಾನಲ್ ಅನ್ನ ಬಂದ್ ಮಾಡತಕ್ಕಂತಹ ಕೆಲಸವನ್ನ ಸರ್ಕಾರ ನೇರವಾಗಿ ಮಾಡಿದೆ. ಇಷ್ಟು ದೊಡ್ಡ ಒಂದು ಪ್ರಜಾಪ್ರಭುತ್ವದಲ್ಲಿ ಪತ್ರಿಕಾ ಮಾಧ್ಯಮದ ಮೇಲೆ ಅಥವಾ ಟಿವಿ ಮಾಧ್ಯಮದ ಮೇಲೆ ನಡೆದಂತ ಹಲ್ಲೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಂದೂ ನಡೆಯಲಿಲ್ಲ. ಯಾವುದೇ ಆರೋಪಗಳು ಬಂದಾಗ ಸರಿ ತಪ್ಪು ಎನ್ನುವುದರ ಬಗ್ಗೆ ತನಿಖೆ ಮಾಡಿ ಅಂತೇಳಿ ನಾವು ವಿರೋಧ ಪಕ್ಷದವರು ಒತ್ತಾಯ ಮಾಡಿದ್ರೆ ಯಾರು ಹೇಳಿದ್ದಾರೆ ಅವರ ಮೇಲೇನೆ ಹಗೆತನ ತಾರಿಸಿಕೊಂಡು ಅಲ್ಲಿ ಹೋಗಿ ನುಗ್ಗಿ ಆ ಚಾನಲನ್ನೇ ಬಂದು ಮಾಡತಕ್ಕಂಥ ಮಟ್ಟಕ್ಕೆ ಬರುವುದಾದರೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಇದೆಯೇ? ಈ ಸರ್ಕಾರ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆಡಳಿತ ಮಾಡಲು ಬದ್ಧತೆ ಇದೆಯೇ ಅಂತ ಹೇಳುವುದು ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ. ನಾನು ಒತ್ತಾಯ ಮಾಡ್ತೇನೆ, ರಾಜ್ಯದ ರಾಜ್ಯಪಾಲರು ಕೂಡಲೇ ಮಧ್ಯಪ್ರವೇಶ ಮಾಡಬೇಕು, ಮುಖ್ಯಮಂತ್ರಿಗಳನ್ನ ಕರೆಸಿ ಅವರ ರಾಜೀನಾಮೆಯನ್ನು ಸ್ವೀಕಾರ ಮಾಡಬೇಕು ಮತ್ತು ಈ ಸರ್ಕಾರ ಜನ ವಿರೋಧಿಯಾಗಿರ್ತಕ್ಕಂಥ ಸರ್ಕಾರ, ಭ್ರಷ್ಟಾಚಾರದಲ್ಲಿ ಮುಳುಗಿದಂತ ಸರ್ಕಾರ ನೇರವಾಗಿ ಚುನಾವಣೆಗೆ ಹೋಗುವ ಮಟ್ಟಕ್ಕೆ ಬರಬೇಕು ಅಂತ ನಾವು ಡಿಮಾಂಡ್ ಮಾಡ್ತೀವಿ. ಇನ್ನೊಮ್ಮೆ ಈ ಭ್ರಷ್ಟಾಚಾರ 24 ಕೋಟಿ ನಾನು ಏನು ಹೇಳಿದೆ ಇದಕ್ಕೆ ಸರಿಯಾದ ದಾಖಲೆಗಳಿದ್ದಾವೆ. RTGS ಮೂಲಕ, HDFC ಬ್ಯಾಂಕಿನ ಮೂಲಕ
ಈ ದುಡ್ಡನ್ನ ಪಡೆದಿದ್ದಾರೆ. 7.44 ಕೋಟಿ ರೂಪಾಯಿ HDFC ಬ್ಯಾಂಕ್ ಶೇಷಾದ್ರಿಪುರಂ ಬ್ರಾಂಚ್ನಲ್ಲಿ RTGS ಮೂಲಕ ಈ ದುಡ್ಡನ್ನ ವಿಜಯೇಂದ್ರ ಸನ್ ಆಫ್ ಯಡಿಯೂರಪ್ಪ ಅಂಡ್ ಅವರ ಮೊಮ್ಮಕ್ಕಳು ಪದ್ಮಾವತಿ ಅಳಿಯ ಸೇರಿಕೊಂಡು ಪಡೆದಿದ್ದಾರೆ. ಇದು ತನಿಖೆ ಆಗಬೇಡವಾ? ಪ್ರೂಫ್ ಇಲ್ಲದಿದ್ರೆ ಬೇರೆ. RTGS ಮೂಲಕ 7.44 crores ರೂಪೀಸ್ ಪಡೆದಿದ್ದಾರೆ. ತದನಂತರ ಈ ದುಡ್ಡನ್ನು ಬೇರೆ ಕಡೆ, ಉಳಿದ ದುಡ್ಡನ್ನು ಬೇರೆ ಕಡೆಯಿಂದ ಪಡೆದಿದ್ದಾರೆ. ಡಮ್ ಡಮ್ ಅಂತ ಹೇಳುವ ಕೋಲ್ಕತ್ತಾದ ಒಂದು ಬ್ಯಾಂಕಿನಿಂದಲೂ ಪಡೆದಿದ್ದಾರೆ. ಪಡೆದು ಆ ದುಡ್ಡನ್ನು ವೈಟ್ ಮಾಡ್ಲಿಕ್ಕೋಸ್ಕರ ಒಂದು ಬೆಲ್ಗ್ರೀವಿಯಾ ಅಂತ ಕಂಪನಿಗೆ ಆ ದುಡ್ಡನ್ನು ಕೊಟ್ಟಿದ್ದಾರೆ. ಬೆಲ್ಗ್ರೀವಿಯಾ ಅಂತ ಹೇಳುವ ಕಂಪನಿ that is belongs to ಯಡಿಯೂರಪ್ಪ and their family. ಬೆಲ್ಗ್ರೀವಿಯಾ ಅಂತ ಹೇಳುವ ಕಂಪನಿ ಅದು ಯಡಿಯೂರಪ್ಪ ಮತ್ತು ಅವರ ಸಂಬಂಧಕ್ಕೆ ಸೇರಿದಂತ ಕಂಪನಿ. ಒಂದೇ ದಿವಸ ಈ ದುಡ್ಡನ್ನು 5 ಕಡೆ ಫಿಕ್ಸ್ ಡೆಪಾಸಿಟ್ ಇಡ್ತಾರೆ. ಇದಕ್ಕೆ ದಾಖಲೆಗಳನ್ನ ಕೊಟ್ಟಿದ್ದೇವೆ. ಫಿಕ್ಸ್ ಡೆಪಾಸಿಟ್ ಇಟ್ಟಂತ ಏನು ದುಡ್ಡಿದೆ ಅದರಲ್ಲಿ 27 ಲಕ್ಷ ರೂಪಾಯಿ ತಿಂಗಳಿಗೆ ಇಂಟ್ರೆಸ್ಟ್ ಬರುತ್ತೆ. ಆ ಇಂಟ್ರೆಸ್ಟ್ ಅನ್ನು ಬೆಲ್ಗ್ರೀವಿಯಾ ಅಂತ ಹೇಳುವ ಕಂಪನಿಗೆ ಕೊಡ್ಲಿಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. RTGS ಮುಖಾಂತರ ರಾಮಲಿಂಗಂ ಅಂತ ಹೇಳುವ ಕಾಂಟ್ರಾಕ್ಟರ್ ದುಡ್ಡು ಪಡೆದದ್ದು ಅಥವಾ ಕಿಕ್ ಬ್ಯಾಕ್ ಪಡೆದದ್ದು, ಅವರ ಕುಟುಂಬದ ಸದಸ್ಯರುಗಳ ಬ್ಯಾಂಕಿನ ಅಕೌಂಟ್ಗಳಿಗೆ RTGS ಮೂಲಕ ಆ ದುಡ್ಡನ್ನ ಮಾರಿರ್ತಕ್ಕಂಥದ್ದು, ವಿಜಯೇಂದ್ರ ಅವರ ಅಕೌಂಟ್ಗೆ ಆ ದುಡ್ಡು ಹೋಗಿರ್ತಕ್ಕಂಥದ್ದು. ಇದೇನು ಸುಳ್ಳ? ಇಷ್ಟು ದೊಡ್ಡ ಒಂದು ಇನ್ವೆಸ್ಟಿಗೇಷನ್ ಮಾಡಿದಂತ ಟಿವಿ ಚಾನೆಲ್ ಮೇಲೆ ನೀವು ಇವತ್ತು ಬ್ಯಾನ್ ಮಾಡ್ತೀರಿ ಅಂದ್ರೆ ಸತ್ಯವನ್ನ ಮುಚ್ಚಿ ಹಾಕತಕ್ಕಂತ ಕೆಲಸವನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಸತ್ಯ ಮುಚ್ಚಿ ಹಾಕ್ಲಿಕ್ಕೆ ಒಂದು ಚಾನೆಲ್ ಮೇಲೆ ನಿಮ್ಮ ಹೋರಾಟ ಇರ್ಬೋದು, ದಾಳಿ ಇರ್ಬೋದು. ಆದ್ರೆ ಕರ್ನಾಟಕದ 6.5 ಕೋಟಿ ಜನ ಇದು ಯಾಕೆ ಮುಚ್ಚಿತ್ತು, ಯಾತಕ್ಕಾಗಿ ಮುಚ್ಚಿತ್ತು, ಭ್ರಷ್ಟಾಚಾರದ ವಿರುದ್ಧ ಮಾತಾಡಿದವರಿಗೆ ಯಾವ ಶಿಕ್ಷೆಯನ್ನ ಕೊಟ್ಟರು ಅಂತಿರೋದು ರಾಜ್ಯದ 6.5 ಕೋಟಿ ಜನ ಗಮನಿಸ್ತಾ ಇದ್ದಾರೆ. 2008ರಲ್ಲಿ ಇದೇ ಯಡಿಯೂರಪ್ಪ ಸರ್ಕಾರ ಬಂದಾಗ ಪ್ರೇರಣಾ ಟ್ರಸ್ಟಿಗೆ, ಯಡಿಯೂರಪ್ಪರ ಅಧೀನದಲ್ಲಿರುವಂತಹ ಪ್ರೇರಣಾ ಟ್ರಸ್ಟಿಗೆ ಚೆಕ್ ಮುಖಾಂತರ ದುಡ್ಡನ್ನ ಪಡ್ಕೊಂಡ್ರಿ. ಲೋಕಾಯುಕ್ತಕ್ಕೆ ಹೋಯ್ತು. ಲೋಕಾಯುಕ್ತದವರು ಅದು ಪ್ರೂವ್ ಆದ್ಮೇಲೆ ನೀವು ರಾಜೀನಾಮೆ ಕೊಟ್ರಿ. ಅದೇ ಮಾದರಿ ಇವತ್ತು ತಮ್ಮ ಮಕ್ಕಳನ್ನು ಬಿಟ್ಟು, ತಮ್ಮ ಕುಟುಂಬಸ್ಥರನ್ನ ಬಿಟ್ಟು ಅವರ ಹೆಸರಿನಲ್ಲಿ RTGS ಮೂಲಕ ದುಡ್ಡನ್ನು ಪಡ್ಕೊಂಡ್ರಿ. ಬಿಜೆಪಿ ಮಾದರಿ ಸರ್ಕಾರಗಳು ಇವತ್ತು ರಾಜ್ಯದಲ್ಲಿ ನಾವು ಯಾವಾಗ ಮಾತಾಡ್ತೀವಿ, ದೇರ್ ಆರ್ 2 ಟೈಪ್ ಆಫ್ ಟ್ಯಾಕ್ಸಸ್. ಒಂದು GST ಆದರೆ ಇನ್ನೊಂದು VST ಅಂತ ಹೇಳ್ತೇವೆ, ವಿಜಯೇಂದ್ರ ಸರ್ವಿಸ್ ಟ್ಯಾಕ್ಸ್ ಅಂತ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಇವತ್ತಿನವರೆಗೆ ಕಂತ್ರಾಟದಾರರು ವಿಜಯೇಂದ್ರ ಹತ್ರ ಮಾತಾಡಬೇಕು, ಟ್ರಾನ್ಸ್ಫರ್ ಮಾಡಲಿಕ್ಕೆ ವಿಜಯೇಂದ್ರ ಹತ್ರ ಮಾತಾಡಬೇಕು, ರಾಜ್ಯದಲ್ಲಿ ಯಾವುದೇ ಪಾಲಿಸಿ ತರಬೇಕಾದ್ರೆ ವಿಜಯೇಂದ್ರ ಹತ್ರ ಮಾತಾಡಬೇಕು. ಯಾವುದೇ ರಾಜ್ಯದಲ್ಲಿ ಕೆಲಸ ಆಗ್ಬೇಕಾಗಿದ್ರೆ ಅದು ವಿಜಯೇಂದ್ರ ಬಿಟ್ಟು ಯಾವುದೇ ಕೆಲಸ ರಾಜ್ಯದಲ್ಲಿ ಟ್ರಾನ್ಸ್ಫರ್ಸ್, ದುಡ್ಡಿನ ವ್ಯವಹಾರ ನಡೆಯುವಂತ ಎಲ್ಲಾ ಕೆಲಸಗಳು ಅದು ವಿಜಯೇಂದ್ರ ಮುಖಾಂತರ ಆಗಬೇಕು. ಹಾಗಾಗಿ GST ಒಂದು ಕಡೆ ಆದರೆ VST ಇನ್ನೊಂದು ಕಡೆ. ಅದಕ್ಕಾಗಿ ರಾಜ್ಯದ ವಿರೋಧ ಪಕ್ಷದ ನಾಯಕರ ಸಿದ್ದರಾಮಯ್ಯ ಹೇಳಿದ್ರು, ದಟ್ ಈಸ್ ಏನು ಚೀಫ್ ಮಿನಿಸ್ಟರ್, ಸೂಪರ್ ಚೀಫ್ ಮಿನಿಸ್ಟರ್, ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ವಿಜಯೇಂದ್ರ ಅವರು ತಲೆ ಎತ್ತಾ ಇದ್ದಾರೆ. ಇದು ರಾಜ್ಯದ ಚರಿತ್ರೆಯಲ್ಲಿ ಇರಲಿಲ್ಲ. ಸೂಪರ್ ಚೀಫ್ ಮಿನಿಸ್ಟರ್ ಆಗ್ತಾ ಇದ್ದಾರೆ ಅಂತ ಇದು ರಾಜ್ಯದ ಎಲ್ಲ ಶಾಸಕರುಗಳಿಗೆ ಗೊತ್ತಿದೆ, ಎಲ್ಲ ಮಂತ್ರಿಗಳಿಗೆ ಗೊತ್ತಿದೆ, ಬಿಜೆಪಿ ಇದ್ದವರಿಗೂ ಗೊತ್ತಿದೆ. ಈ ರೀತಿ ಭ್ರಷ್ಟಾಚಾರ ಮಾಡಿದಂತಹ ಸರ್ಕಾರವನ್ನ ನಾವು
ಖಂಡಿತವಾಗಿ ತಡೆಯುವುದಿಲ್ಲ. ಈ ಹಿಂದೆ ಬಿಜೆಪಿ ಅವರಿಗೆ ನಾನು ನೆನಪು ಮಾಡಿಕೊಡ್ತೇನೆ. ಲಕ್ಷ್ಮಣ್ ಬಂಗಾರು ಅವರು ಅವರ ಅಧ್ಯಕ್ಷರಾಗಿದ್ದರು ಬಿಜೆಪಿಯಲ್ಲಿ. ಅವರು 1 ಲಕ್ಷ ರೂಪಾಯಿ ಲಂಚ ತೆಗೆದುಕೊಂಡರು ಅಂದಾಗ ಅವ್ರನ್ನ ಏನ್ ಮಾಡಿದ್ರಿ? ಅವರೊಬ್ಬ ದಲಿತ ಸಮಾಜದವರು. ಇಮಿಡಿಯೇಟ್ ಆಗಿ ರಾಜೀನಾಮೆ ಪಡೆದು ಬಂಗಾರು ಲಕ್ಷ್ಮಣ್ ಅವ್ರ ಮನೆಗೆ ಕಳಿಸಿಕೊಟ್ರಿ. LK ಅದ್ವಾನಿ ಅವರು ಅವರ ಮೇಲೆ ಹವಾಲ ಆರೋಪ ಬಂದಾಗ ಅವರನ್ನು ಪಕ್ಷದ ಪದಾಧಿಕಾರಿ ಸ್ಥಾನಕ್ಕೆ ರಾಜೀನಾಮೆ ಪಡೆದ್ವಿ. ಪಾರ್ಲಿಮೆಂಟ್ ಸದಸ್ಯತ್ವಕ್ಕೂ ರಾಜೀನಾಮೆ ಪಡೆದ್ವಿ. ಆದರೆ ಈ ಪ್ರಕರಣದಲ್ಲಿ ನಿಮ್ಮ ನಿಲುವು ಏನು? ಇಷ್ಟು ದೊಡ್ಡ ಪ್ರಕರಣ, RTGS ನಲ್ಲಿ ದುರ್ದಗೊಂಡದ ಪ್ರಕರಣ, ಸಾಕ್ಷ್ಯಾಧಾರಗಳಿದ್ದಾಗ, ಅದು ರಾಮಲಿಂಗಂ ಅವರು ದುಡ್ಡು ಅವರ ಅಕೌಂಟ್ ಇಂದ ಹೋಗಿದ್ದಾಗ, ಅವರೊಬ್ಬ ಕಾಂಟ್ರಾಕ್ಟರ್ಗೆ ಕೆಲಸ ಮಾಡಿಸುವಂತ ಕಾಂಟ್ರಾಕ್ಟ್ ಕೊಟ್ಟಾಗ, ಇಷ್ಟು ನೇರವಾದಂತಹ ದಾಖಲೆಗಳಿದ್ದಾಗಲೂ ನೀವು ಯಡಿಯೂರಪ್ಪರ ಮೇಲೆ ಏನು ಕ್ರಮ ತೆಗೆದುಕೊಳ್ತೀರಿ? ಬಿಜೆಪಿ ಅವರೇ, ಪ್ರಾಮಾಣಿಕ, ದಕ್ಷ, ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡ್ತೀವಿ ಹೇಳಿ ಹೋರಾಟ ಮಾಡಿದಂತ ಬಿಜೆಪಿ ಅವರು ಇವತ್ತು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದಾಗಲೇ ವಿರೋಧ ಪಕ್ಷದ ನಾಯಕರ ಮೇಲೆ ಒಂದು ರೀತಿಯ ಗದ ಪ್ರಹಾರ ಮಾಡಿ ಎದ್ದು ಮಾತಾಡಲಿಕ್ಕೆ ಬಿಡೋದಿಲ್ಲ, ನಿಮ್ಮ ಮೇಲೆ ಮಾತಾಡಬಹುದು ಅಂತ ಹೇಳುವ ರೀತಿಯ ದಬ್ಬಾಳಿಕೆಯನ್ನ ಮಾಡಿದ್ರು. ಆದರೆ ಕಾಂಗ್ರೆಸ್ ಅಲ್ಲಾಡುವುದಿಲ್ಲ. ಈ ಪ್ರಕರಣವನ್ನ ನಾವು ರಾಜ್ಯದ ಮೂಲೆ ಮೂಲೆ ಕೊಂಡೋಗ್ತೇವೆ. ಎಲ್ಲಿಯವರೆಗೆ ಬಿಜೆಪಿ ಆಡಳಿತ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ, ಎಲ್ಲಿವರೆಗೆ ಅವರು ಕೊಡೋದಿಲ್ಲ, ಅಲ್ಲಿಯವರೆಗೆ ನಮ್ಮ ಹೋರಾಟ ಬೀದಿ ಬೀದಿಗಳಿಗೆ ಹೋಗ್ತದೆ. ಇವರಿಗೆ ರಾಜಕೀಯದಲ್ಲಿ ಒಂದು ದಿವಸ ಅಧಿಕಾರದಲ್ಲಿರುವಂತಹ ನೈತಿಕತೆ ಇಲ್ಲ. ನಿನ್ನೆ ಗವರ್ನರ್ ಅವರಿಗೂ ಮನವಿಯನ್ನು ಕೊಟ್ಟಿದ್ದೇವೆ. ಭ್ರಷ್ಟಾಚಾರವನ್ನು ಈ ರಾಜ್ಯದ ಜನತೆ ಯಾವಾಗಲೂ ಸಹಿಸೋದಿಲ್ಲ. ನೀವು ತನಿಖೆ ಮಾಡಿ ಅಂತ ಹೇಳಿದ್ರೆ ನಮ್ಗೆ ಅವರು ಹೇಳ್ತಾರೆ, ನೀವು ಆರೋಪ ಮಾಡಿದ್ರಿ, ನೀವು ತನಿಖೆ ಮಾಡಿ. ಅಯ್ಯಯ್ಯೋ, ಆಡಳಿತ ವಿರೋಧ ಪಕ್ಷಗಳಿರೋದು ಆಡಳಿತ ಪಕ್ಷಗಳು ನ್ಯೂನ್ಯತೆಯನ್ನ ಎತ್ತಿ ತೋರಿಸ್ಲಿಕ್ಕೆ. ನಾವು ನ್ಯೂನ್ಯತೆಯನ್ನು ಎತ್ತಿ ತೋರಿಸಿ, ನೋಡ್ರಿ ಇಂಥ ಭ್ರಷ್ಟಾಚಾರ ಮಾಡಿದ್ದೀವಿ, RTGS ಮುಖಾಂತರ ದುಡ್ಡು ತಗೊಂಡಿದ್ದೀವಿ, ಪಾಪದ ದುಡ್ಡು ನಿಮ್ಮ ಕೈಯಲ್ಲಿದೆ, ಅಕ್ರಮವಾಗಿ ದುಡ್ಡನ್ನ ಪಡೆದಿದ್ದೀರಿ, ರಾಜೀನಾಮೆ ಕೊಡಿ ಅಥವಾ ತನಿಖೆ ಮಾಡಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಜಡ್ಜಿನ ಮುಖಾಂತರ ಅಂತ ಕೇಳಿದ್ರೆ ನೀವು ಪ್ರೂವ್ ಮಾಡಿ ಅಂತ ಹೇಳ್ತೀರಿ. ಅದನ್ನ ಖಂಡಿಸಬೇಕು. ಅಧಿಕಾರ ನಿಮ್ ಕೈಯಲ್ಲಿದೆ, ಭ್ರಷ್ಟಾಚಾರ ನೀವು ಮಾಡಿದ್ದೀರಿ, ನಾವು ಅದ್ರ ಮೇಲೆ ಸಾಕ್ಷ್ಯಾಧಾರ ಕೊಟ್ಟಿದ್ದೇವೆ. ಎಳೆ ಎಳೆಯಾಗಿ ಯಾವ ದಿವಸ ಎಲ್ಲಿ ಮಾತಾಡಿದ್ರು, ಯಾವ ರೀತಿ ಟಿವಿಯಲ್ಲಿ ಮಾತಾಡಿದ್ರು, ಯಾವ ರೀತಿ ವಾಟ್ಸಪ್ ಮಾತಾಡಿದ್ರು, ಎಲ್ಲವನ್ನು ಎಳೆ ಎಳೆಯಾಗಿ ವಿಧಾನಸಭೆಯಲ್ಲಿ ಹೇಳಬೇಕಾಗಿದ್ರೆ ತನಿಖೆ ಮಾಡಲಿಕ್ಕೆ ಒಪ್ಪದಂತ ಸರ್ಕಾರ ನಾವು ನೋಡಲಿಲ್ಲ. ಒಂದು ವಾಚಿನ ವಿಚಾರ ಬಂದಾಗ ಅಂದಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆಡಳಿತ ಪಕ್ಷದ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಅವರು ತನಿಖೆಗೆ ಆದೇಶ ಮಾಡಿದರು. DK ರವಿ ಕೇಸ್ ಬಂದಾಗ, ಜಾರ್ಜ್ ಮೇಲೆ ಆರೋಪ ಬಂದಾಗ ಸಿಬಿಐಗೆ ಕೊಟ್ಟರು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಸಿಬಿಐಗೆ ಕೊಟ್ಟರು. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಇದ್ದಾಗ ಯಾವುದೇ ಸಂದರ್ಭದಲ್ಲಿ when they were demanded for investigation, ಆಚೆ ನೋಡಲಿಲ್ಲ. ಎಸ್, ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ, ನಾವು ಕೊಡ್ತೇವೆ ತನಿಖೆಗೆ ಅಂತ ಕೊಟ್ಟಿದ್ರು. ಆ ಧೈರ್ಯ ಇಲ್ಲಲ್ರಿ ಬಿಜೆಪಿ ಅವರಿಗೆ, ಆ ಶಕ್ತಿ ಇಲ್ಲಲ್ರಿ ಬಿಜೆಪಿ ಅವರಿಗೆ. ಯಾಕ್ರಿ ನೀವು ಆಡಳಿತ ಮಾಡ್ತೀರಾ? ನಿಮ್ಮ ಉದ್ದೇಶ ಇದೆ ಆಡಳಿತ ಮಾಡ್ತಕ್ಕಂಥದ್ದು. ಒಂದು ಟಿವಿ ಮೇಲೆ ದಾಳಿ ಮಾಡೋದು, ಯಾರು ಆರೋಪ ಮಾಡ್ತಾನೆ ಅವನ ಮೇಲೆ ದ್ವೇಷದ ರಾಜಕಾರಣ ಮಾಡೋದು, ಇದೇನ ನಿಮ್ಮ ರಾಜಕೀಯದ ಆಡಳಿತದ ವೈಖರಿ? ರೈತರ ಮೇಲೆ ದಾಳಿ ಮಾಡೋದು, ಭೂಕಂದ ಎಲ್ಲಿ ದುಡ್ಡು ಮಾಡಲಿಕ್ಕಿದೆ ಆ ಕಾನೂನುಗಳಿಗೆಲ್ಲ ನೀವು ಅಮೆಂಡ್ಮೆಂಟ್ ತರ್ತೀರಿ. ಜನಪರವಾಗಿರ್ತಕ್ಕಂಥ ಒಂದು ಕಾಯ್ದೆಗೆ ನೀವು ಈ ಅಧಿವೇಶನದಲ್ಲಿ ತಿದ್ದುಪಡಿ ತಂದಿದ್ದೀರಿ ಅಂತ ಹೇಳಿ 21 ಕಾಯ್ದೆಗಳಿಗೆ ಅಧ್ಯಾದೇಶ ಮಾಡಿದಿರಿ.
ಆದೇಶದ ಮೂಲಕ ಜಾರಿಗೆ ತಂದು ಇವತ್ತು ನೀವು ಅದನ್ನ ನಮ್ಗೆ ಮಂಜೂರು ಮಾಡಿಕೊಡಿ ಅಂತ ಕೇಳ್ತೀರಿ. ಯಾಕಂದ್ರೆ 21 ಕಾನೂನುಗಳಿಗೆ ಆದೇಶ ತರಬೇಕು? ನೀವು ಲೇಬರ್ ಆಕ್ಟ್ ಬಗ್ಗೆ ಆದೇಶ ತಂದಿರಿ, APMC ಬಗ್ಗೆ ಆದೇಶ ತಂದಿರಿ, ಪಂಚಾಯತ್ ರಾಜ್ ಬಗ್ಗೆ ಆದೇಶ ತಂದಿರಿ, ಭೂಕಂದಾಯ ಕಾನೂನು ಬಗ್ಗೆ ನೀವು ಅಧ್ಯಾದೇಶ ತಂದಿರಿ. ಆದೇಶ ತರುವುದು ಯಾವಾಗ? when there is a public urgency, when there is a urgent requirement. ಕೃಷಿ ಭೂಮಿಯನ್ನು ಯಾವ ಖರೀದಿ ಮಾಡಬಹುದು ಅಂತ ಹೇಳುದು ಅರ್ಜೆನ್ಸಿ ಇತ್ತ? ಕೃಷಿ ಭೂಮಿಯನ್ನು ಯಾವ ಬೇಕಾದ್ರೆ ಪರ್ಚೇಸ್ ಮಾಡಬಹುದು ಅಂತ ಹೇಳುದು ಎಲ್ಲಿಗೆ ಅರ್ಜೆನ್ಸಿ ಬಿತ್ತು? ಯಾರಿಗೆ ಅರ್ಜೆನ್ಸಿ ಇತ್ತು? ಅಂಬಾನಿ ಅದಾನಿ ಅಥವಾ ರಿಲಯನ್ಸ್ ಕಂಪನಿಯವರಿಗೆ ಅರ್ಜೆನ್ಸಿ ಇತ್ತು, ನಮಗೆ ಅರ್ಜೆನ್ಸಿ ಇರಲಿಲ್ಲ. ರೈತ ಪರವಾಗಿರುವಂತ ನಮ್ಗೆ ಯಾರಿಗೂ ಅರ್ಜೆನ್ಸಿ ಇರಲಿಲ್ಲ. ನಾವು ಇಂದೂ ಕೇಳಲಿಲ್ಲ ಮಾಡಿ ಅಂತ. ಯಾಕೆಂದ್ರೆ 11,750 ಇಂಥ ಭೂಮಿ ತೆಗೆದುಕೊಂಡು ಕೇಸುಗಳು ಪೆಂಡಿಂಗ್ ಇತ್ತು DC ಆಫೀಸಲ್ಲಿ, AC ಆಫೀಸಲ್ಲಿ, ತಹಸೀಲ್ದಾರ್ ಆಫೀಸಲ್ಲಿ. ಈ ಕಾನೂನು ತಂದ್ರೆ ಅದರಲ್ಲಿ ಸಾಕಷ್ಟು ದುಡ್ಡು ಉಳಿಲಿಕ್ಕೆ ಆಗುತ್ತೆ, ಲಂಚ ಉಳಿಲಿಕ್ಕೆ ಆಗುತ್ತೆ. ಯಾಕೆ? ಇವರು ಪ್ರಾಸ್ಪೆಕ್ಟಿವ್ ಆಗಿ ಕಾನೂನು ತರ್ತಾ ಇಲ್ಲ, ರೆಟ್ರೋಸ್ಪೆಕ್ಟಿವ್, ಹಿಂದಿನಿಂದ. ಅಂದ್ರೆ ಈ ಕಾನೂನು ತಂದ್ರೆ ಆ 11,000 ಕೇಸುಗಳು ಏನಿದ್ದಾವೆ ಅದೆಲ್ಲ ಏನ್ ಮಾಡಿ ಮುಗಿಸಬಹುದು? ಈ ಕಾನೂನಿಂದ ಚಪಾತಿ ಮಾಡಬಹುದು. ಅದಕ್ಕೋಸ್ಕರ ಈ ಕಾನೂನು ತರಾತುರಿ. APMC ಮಾರ್ಕೆಟ್ ನಲ್ಲಿ ಈ ಹಿಂದೆನೂ ಹಣ್ಣು ಹಂಪಲುಗಳು ಮಾರುಕಟ್ಟೆಯಲ್ಲಿ ಮಾಡ್ತಿದ್ದ, ತರಕಾರಿ ಹೊರಗೆ ಮಾಡ್ತಿದ್ದ. ಯಾಕೆ ಕಾನೂನು ಅದಕ್ಕೆ? ನೀವು ಯಾರು ಬೇಕಾದ್ರೆ ಮಾರುಕಟ್ಟೆ ತೆಗೆಯಬಹುದು. ರೈತರಿಗೆ ಏನು ಸೆಕ್ಯೂರಿಟಿ? ರೈತರಿಗೆ ಇರ್ತದ ಸೆಕ್ಯೂರಿಟಿ ಏನು ಅಂದ್ರೆ, ತಾನು ಬೆಳೆಸಿದಂತಹ ಬೆಳೆ APMC ಮಾರ್ಕೆಟ್ಗೆ ಕೊಂಡೋಗಿ 4 ಜನ ಹೀಗೆ ಇದ್ದಂತ ಯಾರು ಬಿಡರ್ಸ್ ಇದ್ದಾರೆ ಅವ್ರ ಮುಂದೆ ಖರೀದಿ ಮಾಡಿ ಎಲ್ಲ ಕೂಗಿ ಜಾಸ್ತಿ ದುಡ್ಡು ಅವ್ರಿಗೆ ಬರ್ತಾ ಇರ್ಲಿಲ್ಲ. ಒಂದು ವೇಳೆ ಮಾರಿ ಹೋಗದಿದ್ರೆ ಅಲ್ಲಿ ಇರ್ತಕ್ಕಂಥ ಗೋಡನ್ಗಳಲ್ಲಿ ಅದನ್ನು ಶೇಖರಣೆ ಇಟ್ಟು 1 ತಿಂಗಳ ನಂತರ 2 ತಿಂಗಳ ನಂತರ ಮಾಡುವಂತ ಅವಕಾಶಗಳಿತ್ತು. ಇವತ್ತು ನೀವು ಏನ್ ಹೇಳ್ತೀರಿ? ಕಾರ್ಪೊರೇಟ್ ಕಂಪನಿಗಳಿಗೆ ಕೊಟ್ರೆ ಅವರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಮತ್ತು ನಿಮ್ಗೆ ಒಳ್ಳೆ ರೇಟ್ ಅನ್ನು ಕೊಂಡುಕೊಳ್ತಾರೆ. ನೀವು ಏನು ಗಾಬರಿ ಆಗ್ಬೇಡಿ. ಎಷ್ಟು ದಿವಸ ಬರ್ತಾನೆ ಕಾರ್ಪೊರೇಟ್ ಕಂಪನಿ ಬಂದು 10-20 ಸಾವಿರ ಅಡ್ವಾನ್ಸ್ ಕೊಟ್ಟು ಹೋಗ್ತಾನೆ, ಮತ್ತೆ ದುಡ್ಡು ಕೊಡಲಿಕ್ಕೆ ಹತ್ತಿಸ್ತಾನೆ. ಮುಂದೆ ಅವನಿಗೆ ಸೆಕ್ಯೂರಿಟಿ ಇತ್ತು, ಈಗ ಸೆಕ್ಯೂರಿಟಿ ಇಲ್ಲ. ನಿನ್ನ ಜಾಗದಲ್ಲಿ ನಾನು ಖರೀದಿ ಮಾಡ್ತೇನೆ, ನಾನು ಹೇಳಿದಂತ ಬೀಜವನ್ನು ನೀನು ಬಿತ್ತನೆ ಮಾಡು ಅಂತ ಹೇಳ್ತಾನೆ. ನಾನು ಹೇಳಿದಂತ ಕೃಷಿ ನೀನು ಮಾಡು. 80% ಜನತೆ ರೈತರು ಈ ಭಾಗದಲ್ಲಿ, ಈ ದೇಶದಲ್ಲಿ 4 ಎಕರೆ 5 ಎಕರೆ ಜಮೀನು ಇರುವಂತವರು, ಅವರಿಗೆ ಲಾಭ ಆಗತ್ತಾ? ಅಂದ್ರೆ ಒಟ್ಟಿಗೆ ಈ ದೇಶದ ರೈತರ ಕಾರ್ಮಿಕರ ಹಿತ ಕಾಪಾಡುವಂತ ಲಕ್ಷಣ ಈ ಸರ್ಕಾರಕ್ಕೆ ಇಲ್ಲ. ಹಾಗಾಗಿ ಕಾರ್ಮಿಕ ಕಾಯ್ದೆಯನ್ನು ವಿಧಾನ ಪರಿಷತ್ನಲ್ಲಿ ನಾವು ಸೋಲಿಸಿದ್ದೇವೆ 28-14 ಮತಗಳ ಅಂತರದಲ್ಲಿ. ಫಸ್ಟ್ ಇನ್ ದ ಹಿಸ್ಟ್ರಿ ಸೋಲಿಸಿದ್ದೇವೆ ಕಾನೂನು. ಅಂದ್ರೆ ಮಂತ್ರಿಗಳು ತಯಾರು ಮಾಡಿ ಬರೋದಿಲ್ಲ. ಏನ್ ಅಮೆಂಡ್ಮೆಂಟ್ ಅಂತ ಹೇಳಿಕೆ ಗೊತ್ತಿಲ್ಲದ ಮಂತ್ರಿಗಳು ರಾಜ್ಯ ಸರ್ಕಾರದಲ್ಲಿ. ಹಾಗಾಗಿ ಈ ಸರ್ಕಾರ ಜನವಿರೋಧಿ ಇದೆ, ಜನಪರ ಇದೆ. ಆದಷ್ಟು ಬೇಗ ಭ್ರಷ್ಟಾಚಾರದಿಂದ ಮುಕ್ತರಾಗಬೇಕಾದ್ರೆ ತನಿಖೆ ಆಗಬೇಕು, ಇಮಿಡಿಯೇಟ್ ರಾಜೀನಾಮೆ ಕೊಡಿ ಮತ್ತು ಚುನಾವಣೆ ಹೋಗಿ ಅಂತ ನಿನ್ನೆ ಕಾಂಗ್ರೆಸ್ ಹೋರಾಟ ಪ್ರಾರಂಭ ಮಾಡಿದೆ. ಮನೆ ಮನೆಗಳಿಗೆ ಹೋಗ್ತಾ ಇದ್ದೀವಿ, ಲೆಕ್ಕ ಕೊಡಿ ಅಂತ ಕೇಳಿದ್ದೀವಿ. ಹಿಂದೆ ಲೆಕ್ಕ ಕೊಡೋದು ಬಿಟ್ಟು ಲೆಕ್ಕದ ಬಗ್ಗೆ ಸುಳಿವೇ ಇಲ್ಲ. ತನಿಖೆ ಮಾಡಿ ಅಂದ್ರೆ ತನಿಖೆ ಮಾಡೋದಿಲ್ಲ. ಇಮಿಡಿಯೇಟ್ ಆಗಿ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು ಮತ್ತು ರಾಜೀನಾಮೆ ತಗೊಳ್ಬೇಕು. ಇದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಸರ್ಕಾರ, ಮಾಧ್ಯಮದ ಮೇಲೆ ಹಲ್ಲೆ ನಡೆದಂತ ಸರ್ಕಾರ. ರಾಜೀನಾಮೆ ಕೊಟ್ಟು ಈ ಸರ್ಕಾರವನ್ನ ಕಿತ್ತೊಗೆಯಬೇಕು ಮತ್ತು ಚುನಾವಣೆಯನ್ನು ಘೋಷಣೆ ಮಾಡಬೇಕು ಅಂತ ನಾನು ಹೇಳಿಕೆ ಬಯಸ್ತೇನೆ. ನಿರೂಪಕರಾದಂತಹ ರೆಹಮಾನ್ ಅವರ ಮನದಾಳದ ಮಾತನ್ನು ಕೇಳುವಾಗ ನಿಜವಾಗಿಯೂ ಕೂಡ ಈ ತರದೊಂದು ಘಟನೆ ಕರ್ನಾಟಕದಲ್ಲಿ ಆಗುವುದಂತೂ ಅಕ್ಷಮ್ಯವಾದಂಥದ್ದು. ಪವರ್ ಟಿವಿ ಅಂತ ಇವತ್ತು ಏನು ಅವರು ನೈಜವಾದಂತ ವಿಚಾರವನ್ನು ಜನರ ಮುಂದೆ ಇಟ್ಟಿದ್ದಾರೆ. ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡಿ ಸರ್ವಾಧಿಕಾರಿ ಧೋರಣೆಗೆ ಒಂದು ನೈಜ ಉದಾಹರಣೆ ಅಂದ್ರೆ ಸನ್ಮಾನ್ಯ BS ಯಡಿಯೂರಪ್ಪ ಅವರು. ಬಹುಶಃ ಇವತ್ತು ಪವರ್ ಟಿವಿಯ ಮಾಲಕರ ಮೇಲೆ ದಾಳಿ ಮಾಡುವ ಮುಖಾಂತರ ಅವರ ಕಚೇರಿಗೆ ಹೋಗಿ ಕೋರ್ಟಿನ ಆದೇಶ ಇದ್ರೂ ಕೂಡ
ಸಮನ್ಸ್ ಕೋರ್ಟ್ ಆರ್ಡರ್ ಕೊಟ್ಟರು ಕೂಡ ಕೋರ್ಟಿನ ಆರ್ಡರ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ರು ಅವರಿಗೆ ಯಾವುದೇ ರೀತಿಯ ಮುಜುಗರ ಅಂತ ಅದೇ ನೀವು ನಿಮ್ಮ ತನಿಖೆಯನ್ನು ಮಾಡಿ ಅಂತ ಹೇಳಿದ್ರು ಕೂಡ ನಿನ್ನೆ 250 ಜನರು ಕೆಲಸ ಮಾಡುವಂತ ಒಂದು ಸಂಸ್ಥೆಯನ್ನು ಬಂದ್ ಮಾಡುವಂತ ಹುನ್ನಾರವನ್ನು ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಿದೆ. ಬಹುಶಃ ನಾಚಿಕೆ ಆಗ್ಬೇಕು ಬಿಜೆಪಿ ಸರ್ಕಾರಕ್ಕೆ, ಸನ್ಮಾನ್ಯ ಯಡಿಯೂರಪ್ಪರವರಿಗೆ. ಎಂದೂ ಕೇಳದಂತ ಎಂದು ನೋಡದಂತ ಒಂದು ಘಟನೆ ನಿನ್ನೆ ಕರ್ನಾಟಕದಲ್ಲಿ ನಡೆದಿದೆ. ಇದು ನಿಜವಾಗಿಯೂ ಕೂಡ ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂತಹ ಒಂದು ಕೆಲಸವನ್ನು ಬಿಜೆಪಿ ಪಕ್ಷ ಸನ್ಮಾನ್ಯ ಯಡಿಯೂರಪ್ಪರವರು ಮಾಡಿದ್ದಾರೆ. ಅವರಿಗೆ ನೈತಿಕತೆ ಇದ್ರೆ ಅವರು ರಾಜೀನಾಮೆ ಕೊಡಬೇಕು.